ಕೌರವ ರಾಜ್ಯದ ಪಾಂಡವ, ಪುತ್ತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ. ಹಿಂದುತ್ವದ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಆತನ ಜೀವದ ಅವಧಿಯು ಕೂಡ ಅಲ್ಲಿಗೆ ಮುಗೀತು ಅಂತ. ದುರಂತ ಅಂತ ನಾನು ಭಾವಿಸಿದ್ದೇನೆ ಹಿಂದೂ ಸಮಾಜಕ್ಕೆ. ಧರ್ಮದಲ್ಲಿ ರಾಜಕೀಯ ಪ್ರವೇಶ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮಾತೃಪಕ್ಷವನ್ನೇ ಅವನತಿಯತ್ತ ಪುತ್ತೂರಲ್ಲಿ ಹೋಗುವಂಥದ್ದಕ್ಕೆ ತಾವೇ ನೇರ ಕಾರಣ ಅಂತ ಆಗೋದು. ನಳಿನ್ ಕುಮಾರ್ ಕಟೀಲ್ ಮತ್ತು ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಮತ್ತು ನಮಗೆ ಯಾವುದೇ ರೀತಿಯ ಅಶೋಕ್ ಕುಮಾರ್ ರೈ ಅವರು ಹೇಳ್ತಾರೆ ಕಾಂಗ್ರೆಸ್ನವರಲ್ಲ ಅಂತ ಹೇಳಿ, ನಳಿನ್ ಕುಮಾರ್ ಕಟೀಲ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಬಿಜೆಪಿ ಅವರಲ್ಲ ಅಂತ ಹೇಳಿ. ಯಾರು ಹೊಡಿಸಿದ್ರು? ತಮ್ಮ ಮತ್ತು ಪ್ರಭಾಕರ್ ಭಟ್ ಅವರ ಬಾಂಧವ್ಯತೆ ಯಾವ ರೀತಿಯಾಗಿದೆ ಸರ್? ಒಂದು ಮಾನಸಿಕ ಸ್ಥಿತಿಯ ನಡುವೆ ಒಂದಷ್ಟು ನಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಅವರು ಹಿಂದೂ ಮುಖಂಡನ ಅಥವಾ ಬಿಜೆಪಿ ಮುಖಂಡನ? ಹಿಂದುತ್ವಕ್ಕೆ ನನ್ನ ಮೊದಲ ಆದ್ಯತೆ.